ಮಾಡ್ತಾ ಇದ್ದೇನೆ. ಆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತೆ ನೋಡಿ ನಾಗನ ಹೆಡೆ ಹಾಗೆ ಉಂಟಲ್ಲ, ಆಗ ಭಾರಿ ರುಚಿ ಬರುದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದಕ್ಕೊಂದು ಕಂಬೈನ್ ಆಗಬೇಕು. ಸೊ ನೋಡುವಲ್ಲ, ಇದಕ್ಕೆ ತುಪ್ಪ ಸಹ ಎಲ್ಲ ಹಾಕಿದ್ದೇನೆ. ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡುವಾಗಲೇ. ಅವು ಕಜಕದ ಸಮಟುಗೆ ಕಜಕದ ಸಮಟುಗು ಬಾವಡೆತೋ ಇವನಿಗೆ ಉಂಟಲ್ಲ ದೋಸೆ ಅಂದ್ರೆ ಪಂಚ. ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ತುಂಬಾ ಆರೋಗ್ಯವಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತು ಉಂಟಲ್ಲ, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸೆಟ್ ದೋಸೆ ಟೈಪಿನ ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ಅದಕ್ಕೆ ಈ ತಮಿಳ್ನಾಡು ಆಂಧ್ರದಲ್ಲಿ ಎಲ್ಲ ಒಂದು ಪೋಡಿ ಅಂತ ಗೊತ್ತುಂಟ ನಿಮಗೆ, ನಾವಿಲ್ಲಿ ಚಟ್ನಿ ಹುಡಿ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದೇನೆ. ಆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮತ್ತು ಇವತ್ತು ನಾವು ಸ್ವಲ್ಪ ಪರ್ಚೇಸಿಂಗ್ ಹೋಗ್ತಾ ಇದ್ದೇವೆ. ಫಸ್ಟ್ ಟೈಮ್ ನನ್ನ ಮಗಳಿಗೊಂದು ಸಾರಿ ತೆಗೆದುಕೊಳ್ಳಿಕ್ಕೆ ಉಂಟು, ಅವಳಿಗೆ ಕಾಲೇಜಲ್ಲಿ ಏನೋ ಫಂಕ್ಷನ್ ಎಲ್ಲ ಉಂಟಂತೆ. ಹಾಗೆ ಸೊ ನೀವು ಸಹ ಬನ್ನಿ ನಮ್ಮ ಜೊತೆಗೆ ಶಾಪಿಂಗ್ ಎಲ್ಲ ಮಾಡಿ ಇವತ್ತು ಸ್ವಲ್ಪ ಗಮ್ಮತ್ತು ಮಾಡುವ. ಸ್ಯಾಟರ್ಡೇ ವೀಕೆಂಡ್ ಎಂಜಾಯ್ ಮಾಡುವ. ಹಾಗೆ ಬನ್ನಿ ಹೋಗುವ. ನಾನೀಗ ತೋಟಕ್ಕೆ ಬಂದದ್ದು, ಬೇಸಪ್ಪು ಬೇಕಿತ್ತು ನನಗೆ, ಅದು ಚಟ್ನಿ ಹುಡಿ ಮಾಡಲಿಕ್ಕೆ. ಹಾಗೆ ಹೋಗುವ. ಇಲ್ಲಿ ತೋಟದಲ್ಲಿ ಉಂಟಲ್ಲ ನಾಗಸಂಪಿಗೆ ಹೂ ಉಂಟು. ನಾನು ಬಹಳ ದಿವಸಗಳಿಂದ ನಿಮಗೆ ಅದನ್ನು ತೋರಿಸಬೇಕು ಅಂತ ಎಣಿಸ್ತಾ ಇದ್ದೆ. ನನಗೆ ಈಗ ಇಲ್ಲಿ ಬರುವಾಗ ಪರಿಮಳ ಸಹ ಬಂತು, ಹಾಗೆ ಅದನ್ನು ಸಹ ನಿಮಗೆ ತೋರಿಸ್ತೇನೆ ಆಯಿತಾ. ನಾಗಸಂಪಿಗೆಯ ಹೂ ನೋಡಿ, ಇದುವೇ ನಾಗಸಂಪಿಗೆಯ ಮರ. ಅದರದ್ದು ಗೆಲ್ಲುಗಳಲ್ಲಿ ಆಗೋದು ನೋಡಿ ಹೂ, ಬಳ್ಳಿಯ ಹಾಗೆ ಬಂದು. ಬಹಳ ಹಳೆಯ ಮರ ಇದು. ನೋಡಿ ಇಲ್ಲಿ ಕೆರೆಗೆ ಸಹ ಎಷ್ಟು ಬಿದ್ದಿದೆ ನೋಡಿ ನಾಗಸಂಪಿಗೆ. ನೋಡಿ ಬೇಸಪ್ಪು ಸಿಕ್ಕಿತು, ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದ ನಾಗಸಂಪಿಗೆ. ನೋಡಿ ಇದರಲ್ಲಿ ಎಷ್ಟು ಮೊಗ್ಗುಂಟು ನೋಡಿ, ಎಷ್ಟು ಚಂದ ಉಂಟು ನೋಡಿ. ಇದಕ್ಕೆ ಹೆಡೆ ಉಂಟಲ್ಲ, ಅದಕ್ಕೆ ಹೆಸರು ನಾಗಸಂಪಿಗೆ ಅಂತ. ಮತ್ತು ಎಂಥ ಒಳ್ಳೆ ಪರಿಮಳ ಅಂತ ಹೇಳಿದರೆ, ಭಯಂಕರ ಪರಿಮಳ. ಇದು ಮೊಗ್ಗು ಕೊಯ್ದಿಟ್ರೆ ಅರಳುವುದಿಲ್ಲ, ನಾವು ಗಿಡದಲ್ಲಿ ಅರಳುವಾಗಲೇ ಅದನ್ನು ಕೊಯ್ದಿಡಬೇಕು. ನೋಡಿ ನಾಗನ ಹೆಡೆ ಹಾಗೆ ಉಂಟಲ್ಲ. ಸ್ಯಾಟರ್ಡೇ ವೀಕೆಂಡ್ ನಿಮಗಾಗಿ ಒಂದು ಸ್ಪೆಷಲ್ ರೆಸಿಪಿ. ನಮ್ಮಲ್ಲಿ ಈಗ ಬೆಳಿಗ್ಗೆ ಏಳುವಾಗ ಕರೆಂಟ್ ಇಲ್ಲದಿದ್ದರೆ ಚಟ್ನಿ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ. ಸೊ ನಾವೊಂದು ಚಟ್ನಿ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ದೋಸೆ ಇಡ್ಲಿ ಎಲ್ಲ ತಿನ್ಬೋದು. ಸೊ ಅಂತಹ ಸ್ಪೆಷಲ್ ಚಟ್ನಿ ಹುಡಿಯ ರೆಸಿಪಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ ಎಂತ ಹೇಳಿ ಫಸ್ಟಿಗೆ ನೋಡುವ. ಕಿರಿಕಿರಿ ಅಂತ ಮುಳೋ. ಇದು ನೋಡಿ ಬಿಳಿ ಎಳ್ಳು, ಇದು ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆಯ ಸಮ ಅರ್ಧದಷ್ಟು ತೊಗರಿಬೇಳೆ, ಕಡಲೆಬೇಳೆ ಮತ್ತು ಎಳ್ಳನ್ನು ತಗೊಳ್ಬೇಕು. ಆಮೇಲೆ ಹಿಂಗು, ಮೆಣಸು ನಮಗೆ ಖಾರಕ್ಕೆ ತಕ್ಕಷ್ಟು, ಮತ್ತು ಕರಿಬೇವಿನ ಸೊಪ್ಪು. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳಿಂದ ನಾವೊಂದು ಚಟ್ನಿ ಹುಡಿಯನ್ನು ತಯಾರು ಮಾಡಬಹುದು. ಈ ಚಟ್ನಿ ಹುಡಿ ಉಂಟಲ್ಲ, ಆಂಧ್ರ ಮತ್ತು ತಮಿಳುನಾಡಲ್ಲಿ ಬಹಳ ಫೇಮಸ್. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ನನಗೆ ತಿಂದು ರುಚಿ ಗೊತ್ತುಂಟು. ಸೊ ಆದ ಕಾರಣ ಇದು ಸಕ್ಸಸ್ಫುಲ್ ಒಂದು ರೆಸಿಪಿ ಆಗ್ತದೆ ಅಂತ ಎಣಿಸಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಎಣ್ಣೆ ಸರಿಯಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಉದ್ದಿನ ಬೇಳೆ ಹಾಕಿ
ಫ್ರೈ ಮಾಡಿಕೊಳ್ಬೇಕು. ಫಸ್ಟಿಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಅದಕ್ಕಿಂತ ಜಾಸ್ತಿ ಇಡಬಾರ್ದು. ಈ ಉದ್ದಿನ ಬೇಳೆ ಬಿಸಿ ಆದ ನಂತರ ಇದಕ್ಕೆ ಉಳಿದ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾವು ಹಾಕಿಕೊಳ್ಬಹುದು. ನಾನೀಗ ತೊಗರಿ ಬೇಳೆ ಹಾಕ್ತಾ ಇದ್ದೇನೆ. ಅಳತೆ ಹೇಗೆ ಹೇಳಿದ್ರೆ ಉಂಟಲ್ಲ, ನಾವು ಉದ್ದಿನ ಬೇಳೆ ಕೆಂಪಾಗುವವರೆಗೆ ನಾವು ಹುರಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಹುರಿಬಾರ್ದು. ಸೊ ಅಷ್ಟಾದ ನಂತರ ಈಗ ನಾನು ಅದನ್ನು ತಣಿಲಿಕ್ಕೆ ಇಟ್ಟಿದ್ದೇನೆ. ತಣಿದಾದ ನಂತರ ನಾವು ಗ್ರೈಂಡ್ ಮಾಡಿಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಚಟ್ನಿ ಹುಡಿ ರೆಡಿ. ಚಟ್ನಿ ಹುಡಿ ರೆಡಿಯಾಗಿದೆ. ಇದು ಫುಲ್ಲು ತಣಿದ ಮೇಲೆ ನಾವು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಮತ್ತು ಮೆಣಸು ಕೂಡ ಹಾಗೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕಿಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಮತ್ತು ಖಾರ ಕಡಿಮೆ ಉಂಟು ಅಂತ ನಮಗೆ ಅನ್ನಿಸಿದೆ, ಸ್ವಲ್ಪ ಮೆಣಸಿನ ಹುಡಿ ಸೇರಿಸಿಕೊಳ್ಬೋದು. ಸೊ ಇದಕ್ಕೆ ಹಾಕುವಾಗ ಸ್ವಲ್ಪ ಮೆಣಸು ಕಡಿಮೆಯೇ ಹಾಕಿಕೊಂಡ್ರೆ ಒಳ್ಳೆಯದು. ಹಾಗೆ ಇದಕ್ಕೆ ಉಪ್ಪೆಲ್ಲ ಹಾಕಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟು ಮತ್ತು ಡಬ್ಬಿಗೆ ತುಂಬಿಸುವುದು. ಇದು ಆಂಧ್ರ ಪ್ರದೇಶ ತಮಿಳುನಾಡಿನ ಫೇಮಸ್ ಇಡ್ಲಿ ಪುಡಿ. ನಾನು ಮಾಡುವ ಈ ದೋಸೆ ಉಂಟಲ್ಲ, ನಮ್ಮ ಮನೆ ಮಂದಿಗೆ ಎಲ್ಲರಿಗೆ ಸಹ ತುಂಬ ಅಂದರೆ ತುಂಬ ಇಷ್ಟ. ಇದಕ್ಕೆ ನಾನು ಏನೆಲ್ಲ ಹಾಕ್ತೇನೆ ಅಂತ ಹೇಳಿದರೆ, ಬೆಳ್ತಿಗೆ ಅಕ್ಕಿಗೆ ನಾನು 1 ಮುಷ್ಟಿ ಕುಚಲಕ್ಕಿ ಹಾಕಿ ನೆನೆ ಹಾಕಲಿಕ್ಕೆ ಇಡ್ತೇನೆ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಮೆಂತೆ. ಉದ್ದಿನಬೇಳೆ ನಾನು 1 ಮುಷ್ಟಿ ಅಷ್ಟು ಹಾಕಿದರೆ ಮತ್ತು ಉಳಿದದೆಲ್ಲ 1 ಸ್ಪೂನ್ ಅಷ್ಟು ಹಾಕ್ತೇನೆ. ಇದು ಒಂದು ಎಂಥ ರುಚಿ, ಎಂಥ ಪರಿಮಳ, ಎಷ್ಟು ಕ್ರಿಸ್ಪಿ, ಎಷ್ಟು ಒಳ್ಳೆ ಕಲರ್ ಬರ್ತದೆ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ ಅಂತ. ಇದರ ರುಚಿ ಒಮ್ಮೆ ನಿಮಗೆ ಸಿಕ್ಕಿದ್ರೆ ಉಂಟಲ್ಲ, ನೀವು ಮತ್ತೆ ದಿನ ಇದೇ ದೋಸೆ ಮಾಡು ಅಂತ ಹೇಳ್ತೀರಿ. ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಉಂಟಲ್ಲ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ಬೋದು, ಹುರಿಗಡಲೆ ಚಟ್ನಿ ಮಾಡ್ಬೋದು, ಮತ್ತು ಕಾಯಿ ಮೆಣಸಿನ ಚಟ್ನಿ ಮಾಡ್ಬೋದು. ಹಾಗೆ ಇವತ್ತು ನಾನು ಮಾಡಿದ ಚಟ್ನಿ ಹುಡಿಯಲ್ಲಿ ಮಾಡ್ಬೋದು, ಮತ್ತು ಉಪ್ಪಿನಕಾಯಲ್ಲಿ ತಿನ್ಬೋದು. ಹಾಗೆ ಸಾಂಬಾರು ಇಲ್ಲದೆ ಇದನ್ನು ಹಾಗೇ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿ ಇದು. ಇವತ್ತು ನಾವು ಈ ದೋಸೆಯನ್ನು ಒಂದು ಸ್ಪೆಷಲ್ ಟ್ವಿಸ್ಟಿನೊಂದಿಗೆ ತಿನ್ನುವ. ನೋಡಿ ನಾನು ಎಂತೆಲ್ಲ ಮಾಡ್ತಾಯಿದ್ದೇನೆ ಅಂತ ಹೇಳಿ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಬೇಕು, 1 ಸ್ಪೂನು ಚಟ್ನಿ ಹುಡಿ ಹಾಕಿ ಅದರ ಮೇಲೆ ಚಂದ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಾಡಿಕೊಂಡ ನಂತರ ಪುನಃ ಆ ಬದಿಯನ್ನು ನಾವು ಮಗುಚಿ ಹಾಕಬೇಕು. ಮಗುಚಿ ಹಾಕಿ ಅದು ತುಂಬ ರೋಸ್ಟ್ ಆಗ್ತದಲ್ಲ, ನಂತರ ಇದನ್ನು ನಾವು ಹಾಗೆಯೇ ತಿನ್ಬೋದು. ಅಷ್ಟು ರುಚಿ ಉಂಟು ಇದಕ್ಕೆ. ನೋಡಿ ಇಲ್ಲಿ ಪೋಡಿ, ನಮ್ಮ ಊರಲ್ಲಿ ಚಟ್ನಿ ಹುಡಿ ಅಂತ ಹೇಳ್ತೇವೆ. ಒಂದು ನಾನು ಈ ಥರ ದೋಸೆಗೆ ಹಾಕ್ಕೊಂಡಿದ್ದೇನೆ. ನೋಡು, ಅದು ಹೊಸತ್ರಲ್ಲಿ ಅಷ್ಟು ಒಳ್ಳೆದಿರೋದಿಲ್ಲ, ಅಂದರೆ ಸ್ವಲ್ಪ ಪಳಗಬೇಕದು, ಆಗ ಭಾರಿ ರುಚಿ ಬರೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದಕ್ಕೊಂದು ಕಂಬೈನ್ ಆಗಬೇಕು. ಸೊ ನೋಡುವಲ್ಲ, ಇದಕ್ಕೆ ತುಪ್ಪ ಸಹ ಎಲ್ಲ ಹಾಕಿದ್ದೇನೆ. ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡುವಾಗಲೇ. ದೋಸೆ ಕೂಡ ಸೂಪರ್. ನೋಡಿ ಎಲ್ಲರಿಗೆ ಸಹ ಆಯಿತು ಹಾಳೆ ಹಾಕಿ, ಇನ್ನು ತಿಂತಾ ಇರ್ತಾರೆ ಇದನ್ನು. ನಮ್ಮ ಕಿಟ್ಟು ಇದ್ದಾಳಲ್ಲ, ದಿನಾಲು ಒಂದೊಂದು ಬೇಟೆಯನ್ನು ಹಿಡಿಯುವುದಾಯ್ತಾ, ಮತ್ತು ತಂದು ಮಕ್ಕಳಿಗೆ ತಿನ್ನಿಸುದು. ಅವಳು ಒಂದು ಸಹ ತಿನ್ನಲಿಕ್ಕಿಲ್ಲ. ಇದರ ಬಾಯಲ್ಲಿ ನೋಡಿ ಅಂತ ಈಗ ಒಂದು ಒಂತಿ ಮತ್ತೊಂದಕ್ಕೆ ಸಿಗಲಿಲ್ಲ. ಫ್ರೆಂಡ್ಸ್, ನಾವೀಗ ಸಂಜೀವ್ ಶೆಟ್ಟಿಗೆ ಬಂದಿದ್ದೇವೆ ನಮ್ಮ ಮಗಳಿಗೆ ಫಸ್ಟ್ ಟೈಮ್ ಒಂದು ಸಾರಿ ತೆಗೆದು ಕೊಡುವ ಅಂತ ಹೇಳಿ. ಯಾವ ಟೈಪ್ ಇದೆ ಸೆಲೆಕ್ಟ್ ಆಗ್ತದೆ ಗೊತ್ತಿಲ್ಲ, ಆಗ್ತದೆ ಇಲ್ವ ಅಂತ ಸಹ ಗೊತ್ತಿಲ್ಲ. ಎಂತ
ಬೇಕಂತ ಇಲ್ಲ, ಅದನ್ನೇ ಉಪಯೋಗಿಸಬಹುದು ಅಂತ. ಇಲ್ಲಿ ನೋಡಿ ನಮ್ಮ ಬಂಟಿ ಮತ್ತು ನಮ್ಮ ಕಿಟ್ಟುನ ಒಂದು ಎಕ್ಸೈಟ್ಮೆಂಟ್ ನೋಡಿ ಅಂತೆ. ಬಾಳ್ಗಾಮುಳು ಫ್ರೆಂಡ್ಸ್, ಇಲ್ಲಿ ನಮ್ಮ ಬಂಟಿಯನ್ನು ನೋಡಿ ಓಂಗಿ ಎಲ್ಲ ಅವಳು ಕಾವಲಿಂದ ಆಯ್ತಾ ಬಾವಡೆ ತರ ಸೌಂಡ್ ಅಂಪ್ಲೆಗೆರ ವರಂಪ್ಲೆ ಬಾವಡೆತೋ ಇವನಿಗೆ ಉಂಟಲ್ಲ ದೋಸೆ ಅಂದರೆ ಪಂಚ ಪ್ರಾಣ ಆಯ್ತಾ. ಇವತ್ತು ರಾತ್ರಿ ನಾವು ದೋಸೆ ಮಾಡಿ ತಿಂದದು. ಅದಕ್ಕೆ ಎಷ್ಟು 3 ದೋಸೆ ತಿಂದ ಅವನಿಗೆ ಸಹ ಕೊಟ್ಟಿದ್ದೇನೆ. ನಾಳೆ ತುರಿಸ್ಲಿಕ್ಕೆ ಶುರುವಾದರೆ ಗೋವಿಂದ ನಾನೇ ಅನುಭವಿಸಬೇಕು. ಅದಕ್ಕೆ ಅವನಿಗೆ ಬಾವಡೆದ್ದು ಸೌಂಡು ಕರೆಕ್ಟ್ ಗೊತ್ತುಂಟು. ಬಂಟೆ ಅವ ಬರ್ತನೆ ದೋಸೆ. ಅದಕ್ಕೆ ನೋಡಿ ಎಂತ ಕಾಯುವುದು. ಇಲ್ಲಿ ಎಲ್ಲ ಇದು ಮಳೆ ಆಗಿದೆ. ಕೊಳಿ ಸುಖ ಸುಖ ಬಂಟಿನ ಸ್ಮೈಲ್ ಆಯ್ಚ ಸುಖ ಬಂಟಿನ ಸ್ಮೈಲ್ ಸೋಜ ಎಂತ ತಿಳಿಬಿಡ ಬಂಟಿ ಬತ್ತನ ಬಂಟಿಗೆ ದೋಸೆ ಬತ್ತನ ದೋಸೆ ಮತ್ತು ಇಡ್ಲಿ ಆಯ್ತು ಇವನಿಗೆ ಭಾರಿ ಇಷ್ಟ. ಮಂಗಣ್ಣ ಒಂದು ಸರ್ತಿ ಎಂತಾಯ್ತು ಗೊತ್ತುಂಟಾ, ನಾವು ಇಡ್ಲಿ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿ ಅವು ಜಾಯಿಗೆ ನಮ್ಮ ತಾಳೆ ತಮ್ಮದಲ್ಲಿಗೆ ಇಡ್ಲಿ ಕೊಂಡ ಪಾಡ್ತನ ಪೆತ್ತಾಗ ಬಾವಣ ಬಿಡ್ತು. ಅದು ಎಂತಾಗೆ ಅಂತ ಗೊತ್ತಿಲ್ಲ ಇದಾ. ಅದನ್ನು ನಾವು ಕೊಂಡೋಗಿ ತಾಳೆದು ಬುಡಕ್ಕೆ ಹಾಕಿದ್ದು ಇಡ್ಲಿಯನ್ನು. ಇವ ಹೋಗಿ ಹೋಗಿ ಅಲ್ಲಿ ಹುಡುಕುವುದು ಅಂತ ಹೋಗಿ ಇಷ್ಟು ದೊಡ್ಡ ಇಡ್ಲಿಯನ್ನು ಒಮ್ಮೆಲೆ ಬುಳುಂಕಾಯ ಮಾಡಿದ್ದಾನೆ ಅಂತ. ಮತ್ತೆ 1 ವಾರದವರೆಗೆ ಅಲ್ಲಿಗೆ ಹೊಡೆದು. ಅದಕ್ಕೆ ಆ ತಾಳೆದು ಬುಡ ಉಂಟಲ್ಲ, ತೆಂಗಿನ ಬುಡ, ಅದಕ್ಕೆ ನಾವು ಹೆಸರಿಟ್ಟದ್ದು ಬಂಟಿದ್ದು ಇಡ್ಲಿ ಕ್ಯಾಂಟೀನ್ ಅಂತ ಹೇಳಿ. ಇಂದಿರಾ ಕ್ಯಾಂಟೀನ್ ಇದ್ದಾಗ ಇಡ್ಲಿ ಕ್ಯಾಂಟೀನ್ ಅಂತ. ಅಷ್ಟು ಒಂದು ಅವನಿಗೆ ಇಡ್ಲಿ ದೋಸೆ ಅಂದರೆ ಆಯಿತು. ಇಲ್ಲಿ ಹೇಗೆ ಕೂತ್ಕೊಂಡಿದ್ದಾನೆ ನೋಡಿ, ತೋರಿಸ್ತೇನೆ ನಿಮಗೆ. ಇವಳಿ ಹೆಂಚಿನ ಬಂಟಿ ಹಿಂಗೊಂದು ಏತು ದುರಾಸೆ. ಅವನಿಗೆ ಮಣ್ಣಿ ಎಲ್ಲ ಕೊಟ್ಟಾಗಿದೆ, ಪುನಃ ಸಹ ದೋಸೆ ಅಂತೆ. ದೋಸೆ ಬಾಯಿ ಬರ್ತಿದ್ರೆ ಈಗ ಎಂತೆಲ್ಲ ಹೇಳ್ತಿದ್ದೇನ. ಬಂಟಿ 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 ಬಂಟಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಸ್ಯಾಟರ್ಡೇ ವೀಕೆಂಡ್ ಸ್ಪೆಷಲ್ ವ್ಲಾಗ್ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಹಾರೈಕೆ ಮಾತ್ರ ನನಗೆ ಈ ಒಂದು ಫೀಲ್ಡಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಅಂತ ಮಾಡಿಕೊಡುವಂತಹದ್ದು. ಆದ ಕಾರಣ ನೀವು ಲೈಕ್ಸ್ ಕೊಡೋದಿದ್ದರೆ, ಕಾಮೆಂಟ್ ಕೊಡೋದಿದ್ದರೆ ನನ್ನ ವ್ಲಾಗಿಗೆ ಯಾವುದೇ ಬೆಲೆ ಇಲ್ಲ ಅಂತಾಗ್ತದೆ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, healthy and fit. Jai Shri Ram.